ಶಿವಾಯ. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಹಾಶಿವರಾತ್ರಿ ಅಂತ ಹೇಳಿದ್ರೆ ಶಿವ ದೇವರಿಗೆ ಅತ್ಯಂತ ಪ್ರಿಯವಾದ ದಿನ. ಹೀಗಾಗಿ ಭಕ್ತರು ಈ ದಿನ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಹಾಗೆ ಉಪವಾಸವನ್ನ ಮಾಡ್ತಾರೆ, ಜಾಗರಣೆಯನ್ನ ಮಾಡ್ತಾರೆ, ಜ್ಞಾನವನ್ನ ಮಾಡ್ತಾರೆ. ಈ ಮೂಲಕ ಶಿವದೇವರನ್ನ ಆರಾಧಿಸ್ತಾರೆ. ಇವತ್ತು ಶಿವರಾತ್ರಿಯ ಪುಣ್ಯ ದಿನದಂದು ನಾವು ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಬಂದಿದ್ದೇವೆ. ಕ್ಷೇತ್ರದಲ್ಲಿ ಅತ್ಯಂತ ಸಂಭ್ರಮದಿಂದ ಶ್ರೀ ದೇವರನ್ನ ಆರಾಧನೆ ನಡೀತಾ ಇದೆ. ಕ್ಷೇತ್ರದಲ್ಲಿರುವಂತಹ ಸಂಭ್ರಮ ಹೇಗಿದೆ, ಅದರ ಜೊತೆಗೆ ಇಲ್ಲಿನ ಅರ್ಚಕರು ಏನ್ ಹೇಳ್ತಾರೆ, ನಾದ ಪ್ರಿಯನಿಗೆ ಯಾವ ರೀತಿಯಾಗಿ ಭಕ್ತಿಯಿಂದ ಒಲಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಕ್ಷೇತ್ರಕ್ಕೆ ಭಕ್ತರು ಬಂದಿದ್ದಾರೆ, ತುಂಬಾ ಜನ ಬರ್ತಾ ಇದ್ದಾರೆ. ಹಾಗೇನೆ ಭಕ್ತರೊಬ್ರು ಬಂದಿರೋರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಜಯಂತಿ ಅಂತ. ನಾವು ಸೋಮವಾರಪೇಟೆ, ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಶನಿವಾರ ಸಂತೆಯಿಂದ ಬಂದಿದ್ದೀವಿ. ಪ್ರತಿ ವರ್ಷ ನಾವು ಇಲ್ಲಿ ಬರ್ತಾನೆ ಇರ್ತೀವಿ. ಇಲ್ಲಿದು ತುಂಬಾ ಶಕ್ತಿ ಮಹಾಲಿಂಗೇಶ್ವರ ದೇವಸ್ಥಾನ, ಅದರಿಂದ ನಮಗೆ ಬಹಳ ಇಷ್ಟವಾದ ದೇವರು. ನಾವು ಬರ್ತೀವಿ, ನಮ್ಮ ಕೆಲಸಗಳೆಲ್ಲ ಆಗ್ತಾ ಇದೆ ಇಲ್ಲಿಗೆ ಬಂದು. ಇವತ್ತು ದೇವರಿಗೆ ವಿಶೇಷವಾದ ಪೂಜೆ ಇವತ್ತು ದೇವರಿಗೆ ವಿಶೇಷವಾದ ಪೂಜೆ ಇದೆ. ಮತ್ತೆ ನಾವು ಇದು ಬಿಲ್ವಾರ್ಚನೆ ಎಲ್ಲ ಮಾಡಿಸಿದ್ವಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ನಾವು ಬರ್ತಾ ಇರ್ತೀವಿ. ಬಂದು ನಮಗೆ ಬಹಳ ಇಷ್ಟ ಇದು ದೇವ್ರಂದ್ರೆ, ಬಹಳ ಸತ್ಯ ಇದೆ ಇದರಲ್ಲಿ. ಡಾಕ್ಟರ್ ಸುಧಾ ಎಸ್ ರಾವ್ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಶಿವರಾತ್ರಿ ಅಂತ ಹೇಳಿದ್ರೆ ಸಂಭ್ರಮ ಪ್ರತಿಯೊಬ್ಬರಿಗೂ ಕೂಡ. ನೀವು ಕೂಡ ಕ್ಷೇತ್ರಕ್ಕೆ ಬಂದಿದ್ದೀರಾ, ಎರಡು ಮಾತು. ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು. ತುಂಬ ಸಂಭ್ರಮದಿಂದ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿಯ ಆಯೋಜನೆ ಆಗಿದೆ. ಹೋಮ ಏನು ನಡೀತಾ ಇದೆ, ಶತರುದ್ರ ಏನು ನಡೀತಾ ಇದೆ, ಮಹಾರುದ್ರ ಯಾಗ, ದೇವರಿಗೆ ಪ್ರಾರ್ಥನೆ, ಪೂಜೆ, ಹಾಗೆ ಭಜನೆ ಕಾರ್ಯಕ್ರಮ, ನೃತ್ಯ ಸಂಗೀತ. ಶಿವ ಅತ್ಯಂತ ನಾದಪ್ರಿಯ, ಅವನಿಗೆ ಸಂಗೀತ ನೃತ್ಯ ಅಂದರೆ ಪ್ರಾಣ. ಅಂತಹ ಶಿವನಿಗೆ ಬೇಕಾದ ಎಲ್ಲ ಸೇವೆಗಳು ನಡೀತಾ ಇದೆ. ನಮಗೂ ಕೂಡ ತುಂಬ ಸಂತೃಪ್ತಿ ಅನಿಸ್ತಾ ಇದೆ ಅಂತ ತುಂಬ ಖುಷಿ ಪಡ್ತೇನೆ. ಸಂಜೆ ಉತ್ಸವ ನಡೀಲಿಕ್ಕಿದೆ, ಅಷ್ಟಾವಧಾನ ನಡೀಲಿಕ್ಕಿದೆ. ಅದೆಲ್ಲವೂ ಯಶಸ್ವಿಯಾಗಿ ದೇವರ ಅನುಗ್ರಹ ಎಲ್ರಿಗೂ ದೊರೆಯಲಿ ಅಂತ ನಾನು ಸೇರಿ ಎಲ್ಲರಿಗೂ ಪ್ರಾರ್ಥನೆ ನಡೆಸ್ತೇನೆ. ಮಹಾಲಿಂಗೇಶ್ವರ ಭಜನಾ ಸೇವಾ ಟ್ರಸ್ಟ್ ಇದರ ಸಂಚಾಲಕರಾಗಿರುವಂತಹ ಗೋಪಾಲಕೃಷ್ಣ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಭಜನೆ ಬೆಳಿಗ್ಗೆಯಿಂದಲೂ ಕೇಳಿಸ್ತಾ ಇದೆ, ಎಲ್ಲರ ಕಿವಿಗೂ ನಾದ ಚೆನ್ನಾಗಿ ಕೇಳಿಸ್ತಾ ಇದೆ. ಹಾಗೇನೆ ಶಿವದೇವರು ನಾದ ಪ್ರಿಯ, ಹಾಗಾಗಿ ನಿಜವಾಗ್ಲೂ ಸಂತೃಪ್ತನಾಗಿರ್ತಾನೆ ಇವತ್ತು ಮಹಾಲಿಂಗೇಶ್ವರ ದೇವರು. ನಿಮ್ಮ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು ಇದ್ರ ಬಗ್ಗೆ. ಕಳೆದ ಹಲವಾರು ವರ್ಷಗಳಿಂದ ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತು ಅರ್ಚಕ ನೌಕರ ಮತ್ತು ಭಕ್ತ ಮಹಾಶಯರ ಸಂಪೂರ್ಣ ಸಹಕಾರದೊಂದಿಗೆ ಬೆಳಿಗ್ಗೆ ಸೂರ್ಯೋದಯದಿಂದ ಪ್ರಾರಂಭವಾಗಿ ಇವತ್ತು ಬೆಳಿಗ್ಗೆ 6:30ಕ್ಕೆ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದರೊಂದಿಗೆ ನಮ್ಮ ಭಜನಾ ತಂಡವಾದಂಥ ಶ್ರೀ ಮಹಾಲಿಂಗೇಶ್ವರ ಭಜನಾ ಸೇವಾ ಟ್ರಸ್ಟ್ ಇದರ ಎಲ್ಲ ಪದಾಧಿಕಾರಿಗಳು ಸದಸ್ಯರ ಸಹಕಾರದೊಂದಿಗೆ ದೇವರ ನಡೆಯಲ್ಲಿ ಪ್ರಾರ್ಥನೆಯಾಗಿ ಶಿವನ ಮೂರ್ತಿ ಆರಾಧ್ಯ ರೂಢಂತ ಶಿವನ ಮೂರ್ತಿ ಇದೆ ನಮ್ಮ ದೇವಸ್ಥಾನದ ಗದ್ದೆಯಲ್ಲಿ. ಅಲ್ಲಿ ಕಳೆದ ವರ್ಷ ನಾವು ಬೆಳಗ್ಗಿಂದ ಸಂಜೆವರೆಗೆ ಭಜನೆ ಮಾಡಿದೆವು. ಆದರೆ ಈ ವರ್ಷ ಅಲ್ಲಿಗೆ ಹೋಗಿ ನಾವು ಒಂದು ಸುತ್ತು ಹೊಡೆದು ಆನಂತರ ವೇದಿಕೆಗೆ ಬಂದು ನಮ್ಮ ತಂಡ ಮಾತ್ರವಲ್ಲ, ಇವತ್ತು ಬೆಳಿಗ್ಗೆ ಸೂರ್ಯೋದಯದಿಂದ ನಾಳೆ ಬೆಳಿಗ್ಗೆ ಸೂರ್ಯೋದಯ ತನಕ 31 ತಂಡಗಳಿಂದ ಭಜನಾ ಕಾರ್ಯಕ್ರಮ ನೆರವೇರ್ತಿದೆ. ಅದರಲ್ಲಿ ಕುಣಿತ ಭಜನೆ ಕಾರ್ಯಕ್ರಮಗಳು ಕೂಡ ಇವೆ. ನಮ್ಮ ತಂಡಕ್ಕೆ ಕೇವಲ ಪುತ್ತೂರು ಮಾತ್ರವಲ್ಲ, ಬೆಂಗಳೂರಿಂದ, ಕಾಸರಗೋಡಿಂದ, ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಬಂದು ಭಜನಾ ಸೇವೆಯನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಶಿವರಾತ್ರಿ ಸಂಭ್ರಮ ಅಂದರೆ ನಮಗೆ ಅದು ತುಂಬ ಖುಷಿ ಕೊಡ್ತದೆ. ಯಾಕೆಂತ ಹೇಳಿದ್ರೆ ನಮಗೆ ಶಿವದೇವರನ್ನು ಬೆಳಗಿನ ತನಕ ನಾವು ಜಾಗರಣೆ ಕೂತು ಆಚರಣೆ ಮಾಡಬೇಕನ್ನುವುದು ನಮ್ಮ ಕ್ರಮ. ಅದನ್ನು ನಾವು ಭಜನೆಯ ಮೂಲಕ, ಈಗ ನಮ್ಮಲ್ಲಿ ಕೆಲವು ಭಕ್ತಾದಿಗಳು 108 ಸುತ್ತು ಹೊಡೆಯುವಂಥದ್ದು, 100 ಸುತ್ತು ಹೊಡೆಯುವಂಥದ್ದು, ಅವರು ಆ ರೀತಿಯಾಗಿ ಬರ್ತಾ ಇರ್ತಾರೆ. ಆದರೆ ನಾವು ಭಜನೆಯ ಮೂಲಕ ಭಜನೆ ಹಾಡ್ತಾ ದೇವರನ್ನು ನಾವು ಭಕ್ತಿಯಿಂದ ನಾವು ಅವರನ್ನು ಹತ್ತಿರದಿಂದ ನೋಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರು? ಸರಸ್ವತಿ. ಸರಸ್ವತಿ. ಎಲ್ಲಿಂದ ಬಂದಿರೋದು? ನಾವು ಸಾಲ್ಮರ. ಓಕೆ, ವಿಶೇಷ ಪೂಜೆ ನಡೀತಾ ಉಂಟು. ಹೌದೌದು, ಹಾಗೆ ಹೌದೌದು. ಮಹಾಶಿವರಾತ್ರಿ ಲೆಕ್ಕದಲ್ಲಿ ನಾವೊಂದು ದೇವರಿಗೆ ಇದು ಬಿಲ್ವ ಪತ್ರಾರ್ಚನೆ
ರುದ್ರಾಭಿಷೇಕ ಎಲ್ಲ ಮಾಡಿಸಿದ್ದೇವೆ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೇವೆ. ಭಜನೆಗೆ ಬಂದು ಭಾಗವಹಿಸಿ ಭಜನೆ ಮಾಡಿದ್ದೇವೆ. ಭಾಗವಹಿಸಿದೆವು. ನಮ್ಮದೇ ತಂಡ ಯಾವುದು, ಬೆಳಿಗ್ಗೆ ಪ್ರೇಮಲತಾ ರಾವ್ ವೈಷ್ಣವಿ ತಂಡದಿಂದ ನಾವು ಭಜನೆ ಎಲ್ಲ ಮಾಡಿದ್ದೇವೆ. ಸಾಧಾರಣ ನಾನು 9:45 ಬಂದು ಅಲ್ಲಿ ಹಾಜರಾಗಿದ್ದೇನೆ. 9:45 ಅಂದರೆ ನಮ್ಮದು ಪ್ರಾರ್ಥನೆ ಆಗುವಾಗ 10 ಗಂಟೆ ಶುರು ಆಗಿದೆ ಆರಂಭ. 10 ಗಂಟೆಯಿಂದ 10:45 ಪೂರ್ತಿ ಭಜನೆ ನಾವು ಆಡಿದ್ದೇವೆ. ನಮಗೆ ತುಂಬ ಖುಷಿ ಆಯಿತು. ದೇವರ ಮುಂದೆ, ಈಶ್ವರ ದೇವರ ಮುಂದೆ ಭಾರಿ ಖುಷಿ ಆಯಿತು. ನಾವು ಇಷ್ಟರವರೆಗೆ ಬಂದೇ ಇಲ್ಲ, ಇದು ಶುರು ಬರೋದು ನಾವು, ಹಾಗೆ ಭಾರಿ ಖುಷಿ ಆಯಿತು. ವೀಕ್ಷಕರೇ, ಎಲ್ಲೊಬ್ರು ಭಕ್ತರಿದ್ದಾರೆ. ಇವರು ಸುಳ್ಯದಿಂದ ಮಹಾಲಿಂಗೇಶ್ವರನ ದರ್ಶನ ಪಡಿಬೇಕು ಅಂತ ಪುತ್ತೂರಿಗೆ ಬಂದು ಇಲ್ಲಿ ದೇವರಿಗೆ ವಿಶೇಷವಾದ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಹೇಮಲತಾ. ನಾನು ಗುತ್ತಿಗೆನವಳು. ನಾನು ಆ್ಯಕ್ಚುಲಿ ಇಲ್ಲಿ ಶಾಪಿಂಗ್ ಅಂತ ಬಂದಿದ್ದೆ. ಶಿವರಾತ್ರಿ ನಮ್ಮ ಊರಲ್ಲಿ ನಾನು ಹರಿಹರ ಟೆಂಪಲ್ದಲ್ಲಿ ಹೋಗ್ಬೇಕಂತ ನೆನೆಸ್ಕೊಂಡಿದ್ದೆ. ಬಟ್ ನನಗೆ ಇವತ್ತು ಬರಲೇಬೇಕಿತ್ತು, ಶಾಪಿಂಗ್ ಮಾಡಲೇಬೇಕಿತ್ತು. 1 ತಿಂಗಳಿಂದ ಹೊರಟು ಇವತ್ತು ಬಂತು. ಬಟ್ ನನಗೆ ಆ್ಯಕ್ಚುಲಿ ಶಾಪಿಂಗ್ ಮಾಡಿ ಆ ಶಾಪಿಂಗ್ ಜೊತೆಗೇ ನಾನು ಇಲ್ಲಿ ಬಂದೆ. ನನಗೆ ಅದೊಂದು ಭಾಗ್ಯ ಅನಿಸ್ತಿದೆ. ನಾನು ನನ್ನ ಮಗಳ ಜೊತೆ ಹೇಳ್ಕೊಂಡು ಬಂದೆ. ನಾನು ಸ್ವಲ್ಪ ಅಂದರೆ ಆ್ಯಕ್ಚುಲಿ ಜ್ಯುವೆಲ್ರಿ ಪರ್ಚೇಸ್ ಮಾಡಿದೆ. ಆ ಜ್ಯುವೆಲ್ರಿ ಪರ್ಚೇಸ್ ಮಾಡ್ಕೊಂಡು ನಾನು ಇಲ್ಲಿ ಬಂದೆ. ಅದನ್ನು ತುಂಬ ಪುಣ್ಯ ಅಂತ ಅನ್ನಿಸ್ತಿತ್ತು. ತುಂಬ ಖುಷಿ ಆಯಿತು. ಒಳಗಡೆ ಇನ್ನು ಹೋಗ್ಬೇಕಷ್ಟೇ, ನೋಡುವ. ನಮ್ಮ ಪುತ್ತೂರಿನ ಸುಮಿತ್ರಾ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ಶಿವರಾತ್ರಿ ತುಂಬಾನೇ ವಿಶೇಷವಾಗಿರುವಂತದ್ದು ನಮಗೆಲ್ಲ ಅಲ್ವಾ? ನೀವು ಕೂಡ ಕ್ಷೇತ್ರಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ? ಶಿವರಾತ್ರಿ ಅಂತ ಹೇಳಿದ್ರೆ ತುಂಬ ವಿಶೇಷವಾದ ದಿನವೇ. ಯಾಕಂದರೆ ಎಲ್ಲ ಜಾಗರಣೆ ಅದು ಇದು ಅಂತೇಳಿ ಎಲ್ಲ ಮಾಡ್ತಾ ಇರ್ತಾರೆ ಮನೆಗಳಲ್ಲೂ ಸಮೇತ. ಈಗ ಹಬ್ಬ ಅಂತ ಹೇಳಿದರೆ ಎಲ್ಲ ಒಗ್ಗಟ್ಟಲ್ಲಿ ಕೂತು ಮಾಡುವಂಥದ್ದು ತುಂಬ ವಿಶೇಷವೇ. ಹಾಗೆ ಮತ್ತು ಪ್ರತಿ ವರ್ಷವೂ ಈ ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಒಂದು ವಿಶೇಷವೇ ಅದೊಂದು. ಹಾಗೆ ಪ್ರತಿದಿನ ಬರ್ತಾ ಇರ್ತೀರಾ? ನಾನು ಪ್ರತಿದಿನ ಬರ್ತೇನೆ. ಹಾಗೆ ವಿಶೇಷವಾದ ಪೂಜೆ ಏನಾದ್ರು ಮಾಡಿಸಿದ್ರೆ ಹೇಗೆ? ಹೌದು, ಬಿಲ್ವಾರ್ಚನೆ ಮಾಡಿಸಿದ್ದೇನೆ ನಾನು. ಹಾಗೆ ನಮಸ್ತೆ ಸರ್, ನಿಮ್ಮ ಹೆಸರು? MK ಸುಬ್ರಾಯ ಭಟ್ ಅಂತೇಳಿ ಕುಂಬ್ರದವರು. ಹೌದು. ಶಿವರಾತ್ರಿಗೆ ದೇವಸ್ಥಾನಕ್ಕೆ ಬಂದಿದ್ದೀರಾ? ಹೌದು, ಯಾವಾಗಲೂ ಬರ್ತೇವೆ ನಾವು ಸಾಧಾರಣವಾಗಿ. ಇಲ್ಲಿ ಈ ಮಹಾಲಿಂಗೇಶ್ವರನ ಒಂದು ಕೃಪಾ ಕಟಾಕ್ಷ ಯಾವಾಗಲೂ ಇರ್ತದೆ, ಅದಕ್ಕಾಗಿ ವಿಶೇಷವಾದ್ದು. ಅದರಿಂದಾಗಿ ಬರ್ತೀವಿ. ಇಂಥ ಒಂದು ದೇವಸ್ಥಾನ ಬೇರೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ನಾವು ಸಾಧಾರಣವಾಗಿ ಏನಿದ್ರು ಮಹಾಲಿಂಗೇಶ್ವರ ನಂಬ್ತೀವಿ. ಇವತ್ತೇನೆಲ್ಲ ಪೂಜೆ ಮಾಡಿಸಿದ್ರಿ? ಇವತ್ತು ಏನು ಪೂಜೆ ಮಾಡಲಿಕ್ಕೆ ಇಲ್ಲ, ರುದ್ರಾಭಿಷೇಕ ಮತ್ತು ಪಂಚಗಜ್ಜಯ ಇದು ಮಾಡಿದ್ದು. ಮತ್ತು ಇಂಥ ರಶ್ ಟೈಮಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಾವೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೇವೆ, ಹಾಗೆ ಮಾಡ್ತೀವಿ. ಹೌದು. ಮರಾಠಿ ಸೇವಾ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂತಹ UK ನಾಯ್ಕ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಶಿವರಾತ್ರಿ ಸಂಭ್ರಮ, ತುಂಬಾ ಭಕ್ತರು ಬರ್ತಾ ಇದ್ದಾರೆ. ಹಾಗೆ ನೀವು ಕೂಡ ಕ್ಷೇತ್ರಕ್ಕೆ ಬಂದಿದ್ದೀರಾ. ಶಿವರಾತ್ರಿಯಲ್ಲಿ ಮಹಾಲಿಂಗೇಶ್ವರ ದೇವರ ಸಂಭ್ರಮವನ್ನ ನೀವು ಹೇಳೋದಾದ್ರೆ? ಶಿವರಾತ್ರಿ ಭಾಳ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತೇನೆ. ಶ್ರೀ ಮಹಾಶಿವನಿಗೆ ಭಕ್ತಿ ಶ್ರದ್ಧೆಯಿಂದ ಯಾರು ಮನಪೂರ್ವಕವಾಗಿ ಅಂದರೆ ಆತ್ಮಸಾಕ್ಷಿಯಾಗಿ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ಇಂಬಂದು ಕೊಡ್ತಾರೆ ಅಂತ ಒಂದು ನಂಬಿಕೆ. ಅದು ನಿಜವಾಗಿಯೂ ನಮ್ಮ ಸ್ವಂತ ಅನುಭವದಲ್ಲಿ ನಾವು ಕಂಡಿದ್ದೇವೆ. ಎಲ್ಲರಿಗೂ ಕೂಡ ಈ ಶಿವರಾತ್ರಿ ಎಂದು ಉಪವಾಸ ಮತ್ತು ಬೇರೆ ಬೇರೆ ಭಜನೆ ಇಂಥೆಲ್ಲ ಕಾರ್ಯಕ್ರಮಗಳ ಮೂಲಕ ದೇವರಿಗೆ ಭಕ್ತಿಯನ್ನು ತೋರಿಸುವಂಥದ್ದು ಒಂದು ಕ್ರಮ. ಅದೇ ರೀತಿಯಲ್ಲಿ ಇಲ್ಲೀಗ ಭಜನಾ ಕಾರ್ಯಕ್ರಮ ನಡೀತಾ ಉಂಟು. ಒಂದು ಕಡೆ ಯಜ್ಞ ಇಂಥದ್ದೆಲ್ಲ ನಡೀತಾ ಉಂಟು. ಇನ್ನೊಂದು ಕಡೆ ದೇವರಿಗೆ ಶೃಂಗಾರ ಮಾಡಿ ಎಲ್ಲರಿಗೂ ಶುಭವನ್ನು ಕೋರಲಿಂತ ದೇವರ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನನಗೆ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂಥ ಸುದ್ದಿಯವರಿಗೆ ತುಂಬ ಧನ್ಯವಾದಗಳು. ನಿಮಗೂ ಕೂಡ ದೇವರು ನಿಮ್ಮ ಈ ಸುದ್ದಿ ಬಿಡುಗಡೆಯವರಿಗೆ ಅನುಗ್ರಹವನ್ನು ಕೊಟ್ಟು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ನಾರಾಯಣಗೌಡ ಬಣ್ಣದು ಏನು ಕೇವಲ ಒಂಜಿ ಆಟೋ ಓಡಿಸೋದಿಲ್ಲ ಅಂಡಲ ಎಂಕ್ಲ ಈ ಪುತ್ತೂರದ ಮಹಿಮೇನು ತೂಣಗ ಎಂಕಲ್ಲಿ ರೋಮಾಂಚಕ ಬಂಡ ಈ ದೇವನ ಇತಿಹಾಸನೇ ಉಂಡು. ದೇವರು ಏತೋ ಜಾಗಗ ಜಲಕ ಒಬ್ಬಣ ಲಾಸ್ಟ್ದ ಪೊಸಿಷನ್ ಎಂಕಲ್ನ ಊರು ವೀರಮಂಗಲ. ಈ ವೀರಮಂಗಲ ಕ್ಷೇತ್ರಗೂ ದೇವರು ಬತ್ತದು ಪೋಣಗ ಎಂಕಲಿಗೆ ಒಂಜಿ
ಆ ಕಾಶಿ ರಾಮೇಶ್ವರ ತೂದು ಆ ದೇವರನ್ನ ಏತ್ತು ಎಂಕ್ಲೆ ಫಲ ಉಂಡು ಆತೆ ಮಾಲಿಂಗೇಶ್ವರ ದೇವರನ್ನ ಎಂಕ್ಲೆ ಆಶೀರ್ವಾದ ಉಂಡು ಎಂಕಲ ಕಷ್ಟವನ್ನು ಪರಿಹಾರ ಮಲ್ಪೇರು ಪನ್ಪುಣ ಎಂಕ್ಲೆ ನಂಬಿಕೆ ಅಂಚನೆ ಎಂಕ್ಲ ದುಂಬುದ 18 ಎಂಕ್ಲ ವಾರ ಈ ಕ್ಷೇತ್ರಕ್ಕೆ ಬರಂದಿತ್ತು ವಾರ ಕ್ಷೇತ್ರ ಬರಂದಿತ್ತಿಲ್ಲ ಎಂಕ್ಲ ಒಂಜಿ ಆರ್ಥಿಕ ಸಮಸ್ಯೆ ಹಿಡಿತೆ ವಾರ ಸೋಮವಾರ ಬರೀರಾಬುಜಿ ಆಂಡಲ ಒಂಜಿ ವಾರ ಬತ್ತಿ ಬೈಜಿಂದ ಈ ದೇವಸ್ಥಾನಗೂ ಎಂಕ್ಲೆಗ್ ಮನಸ್ಸಿಗೆ ನೆಮ್ಮದಿ ಪಂಡ ದೇವರ ಎಂಕ್ಲೆ ಇನಿಮುಟ್ಟ ಆ ಈಶ್ವರ ದೇವರು ಹತ್ತೂರ ಒಡೆಯ ಬಂಡ ಇಡೀ ಹತ್ತೂರದಾಗಲೇ ಎಂಕ್ಲೆಗ್ ಒಯ್ಕ್ಲ ಕಮ್ಮಿ ಮಲ್ತಿದ್ದೀರು ಎಂಕ್ಲ ವಾ ಕಷ್ಟಗಳ ಸ್ವಾಮಿ ಮಾಲಿಂಗೇಶ್ವರನ ಪನ್ನಡೆಗೆ ಎಂಕ್ಲೆಗ್ ಪರಿಪೂರ್ಣ ಎಂಕ್ಲೆಗ್ ಕ್ಷೇಮ ಕೊರಂಚಿರ ಬಂಡ ಒಂಜಿ ಟೈಮ್ ಉಡಿ ನಾನು ಲಾರಿ ಡ್ರೈವಿಂಗ್ ಮಲ್ತೋಯ್ತೆ ಈ ಜಾತ್ರೆಗೋಸ್ಕರ ಬರೆಯರಿಗೋಸ್ಕರ ಎಂಕ್ಲ ವಾವ ಊರುಡು ಅರೆ ನೆನೆತ್ತದು ಎಂಟಿ ಗಾಡಿ ಬತ್ತದೀಪ ಎಂಕ್ಲ ಭದ್ರಾವತಿ ಅಂಚನೆ ಕಡೂರು ಬೀರೂರು ಶಿವಮೊಗ್ಗದು ಅಂಚನೆ ಬಳ್ಳಾರಿ ಹಿಡಿದು ಬರ ಜಾತ್ರೆಗೋಸ್ಕರ ಬರೋಡು ನೆನಪಣ ಆಸೆ ಇದ್ದು ಕೆಲ ಬರೆಯರ ಆಮಂದೆ ಇವತ್ತು ರಾತ್ರಿ ಬತ್ತದ ಆ ದೇವರ ಒಂಜಿ ಪ್ರಸಾದ ಎಂಕ್ಲ ಸ್ವೀಕಾರ ಮಲ್ತದು ಆರೊಂಜಿ ಹಣ್ಣುಗಾಯಿ ಎಂಕ್ಲ ಊರುಡು ಮಲ್ತದು ಆರೊಂಜಿ ಆ ಕುಮಾರಧಾರ ಸುದೆಟ್ಟು ತೀರ್ಥ ಸ್ಥಾನ ಮಲ್ತದನಗ ಎಂಕ್ಲ ಪಾಪ ಒಂಜಿ ಕಂಪ್ಲೀಟ್ ನಾಶ ಆಪುಂಡು ಪನ್ಪುಣ ನಂಬಿಕೆ ಎಂಕ್ಲ ಇನಿಮುಟ್ಟ ಮಾಲಿಂಗೇಶ್ವರ ಎಂಕ್ಲೆ ಕಮ್ಮಿ ಮಲ್ತಿದ್ದೀರಿ ನಾನೆಲ್ಲ ಕಮ್ಮಿ ಮಲ್ಪೈರು ಅಂಚನೆ ಈ ಲೋಕಗ್ಲ ಆ ಹತ್ತೂರು ಒಡೆಯ ನೆನಪಣ ನೆನ್ನೆ ಕೀರ್ತಿ ಹೋಯ್ಪಮ್ಮ ಪುಣ್ಯ ಕ್ಷೇತ್ರ ಈ ಮಾಲಿಂಗೇಶ್ವರ ದೇವಸ್ಥಾನ ಎನ್ನ ಒಂಜಿ ಮನಸ್ಸದ ಅನಿಸಿಕೆ ಇನ್ನು ಪುದರೆ ತೃಷ ಅಲ್ಪ ಮುಲ್ಪದಾರೆ ಪುತ್ತೂರ್ದಾರೆ ಓಕೆ ಶಿವರಾತ್ರಿದ ಸಂಭ್ರಮ ಉಂಡು ಕ್ಷೇತ್ರದ ಕೋಯರ ದೇವಸ್ಥಾನ ಪೋದು ಶಿವನ ದರ್ಶನ ಪುರ ಆದು ಬತ್ತ ಯಾನ್ ನಮ್ಮಲ್ಲಿ ಒಟ್ಟಿಗೆ ಬರ್ತಾನೆ ಎಪ್ಪಲ ಬರ್ಪನಮ್ಮ ಪ್ರತಿ ವರ್ಷನ ಏನಿಲ್ಲ ಬಿಲ್ಲಪತ್ರೆಂದು ಮಲ್ತದು ದೇವರಿಗೂ ಅರ್ಪಿಸಾಯ ಅಂಚಪುರ ಖುಷಿ ಅಂಡು ಬೈದು ಯಾವೇ ನನ್ನ ಶಿವದೇವರಿಗೆ ಬಿಲ್ಲಪತ್ರ ಅರ್ಪಿಸಾಯ ಅಣ್ಣ ಬಾರಿ ಖುಷಿ ಎಂಕಲಿಗೆ ಪ್ರತಿದಿನ ಎಂಕಲ ಬರ್ಪ ದೇವಸ್ಥಾನಗೆ ಪ್ರತಿ ಸೋಮವಾರ ಎಂಕಲ ಮಾಲಿಂಗೇಶ್ವರ ದೇವಸ್ಥಾನ ಬರ್ಪ. ವೀಕ್ಷಕರೇ, ಕ್ಷೇತ್ರದಲ್ಲಿ ಶಿವರಾತ್ರಿಯ ಸಂಭ್ರಮ ಇದೆ. ಹಾಗೇನೆ ಕ್ಷೇತ್ರದ ಎದುರುಗಡೆ ಭಜನೆ ನಡೀತಾ ಇದೆ. ಭಜನೆ ಮಾಡೋದಕ್ಕೆ ಒಂದು ತಂಡ ಬಂದಿದೆ, ಮಾಲಿಂಗೇಶ್ವರ ತಂಡದ ಸದಸ್ಯರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಜಯಂತಿ ಅಂತ. ಜಯಂತಿ ಅವರು. ನಿಮ್ಮ ಹೆಸರು? ಲಲಿತಾ. ಅವರು. ಓಕೆ, ಸಂಭ್ರಮದಿಂದ ನಡೀತಾ ಇದೆ. ಚಂದ ಆಗ್ತದೆ. ನಾವು ಈ ಟೀಮಿಂದ ಭಜನೆ ಮಾಡಿ ಬಂದು ಬೆಳಗ್ಗೆ 6 ಗಂಟೆ ಬಂದಿದ್ದೇವೆ. ಹಾಗೆ ಬೆಳಗ್ಗೆ ಭಜನೆ ಮಾಡ್ತಾ ಇದ್ರು. ಹಾಗೆ ಈಗ ನಾವೆಲ್ಲ ಭಜನೆ ಟೀಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿಯವರೇ, ಪುತ್ತೂರಿನವರೇ. ಹಾಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮನ್ನು 1 ಗಂಟೆವರೆಗೆ ನೋಡ್ಕೊಳ್ಳಿ ಅಂತ. ಹಾಗೆ ಬಂದದ್ದು ನಾವು ಒಳಗೆ ಬೆಳಗ್ಗೆ ಎಲ್ಲ ಹೋಗಿ ಬಂದಿದ್ದೇವೆ, ಎಲ್ಲ ಮಾಡಿಸಿದ್ದೇವೆ. ಶಿವರಾತ್ರಿ ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಳಗಿನ ಸಂಜೆ ತನಕ ಶಿವರಾತ್ರಿಯ ಪ್ರಯುಕ್ತ ಭಜನೆ ನಡೀತಾ ಇದೆ. ರಾತ್ರಿ ಹಗಲು ಭಜನೆ. ಭಕ್ತರೆಲ್ಲ ಬೆಳಿಗ್ಗೆ 4 ಗಂಟೆಯಿಂದ ಪ್ರಾರಂಭ ಮಾಡಿದ್ದಾರೆ ದೇವರಿಗೆ 108 ಸುತ್ತು ಬರಲಿಕ್ಕೆ. ಅಂದರೆ ಇವತ್ತೊಂದು ಸಂತೋಷದ ದಿನ ನಮಗೆ. ಒಂದು ಕಡೆ ಮಹಿಳಾ ದಿನಾಚರಣೆ ಕೂಡ ಇವತ್ತೇ, ಅದೇ ರೀತಿ ಇವತ್ತು ಶಿವರಾತ್ರಿ ಕೂಡ. ಆದ್ದರಿಂದ ನಮಗೆ ಈ ಪ್ರತಿಯೊಬ್ಬರು ಮಹಿಳೆಯರು ಮಹಿಳಾ ದಿನಾಚರಣೆ ಪ್ರಯುಕ್ತ ಕೂಡ ದೇವಸ್ಥಾನಕ್ಕೆ ಇವತ್ತು ಬರ್ತಾ ಇದ್ದಾರೆ. ಹಾಗೆ ಶಿವರಾತ್ರಿಯ ಪ್ರಯುಕ್ತ ಇವತ್ತು ರಜೆ ಕೂಡ. ಮಕ್ಕಳು ಮರಿ ಮಕ್ಕಳನ್ನು ಇಟ್ಕೊಂಡು ಎಲ್ಲರೂ ಭಾರಿ ಖುಷಿಯಿಂದ ನಮ್ಮ ದೇವಸ್ಥಾನದಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತು ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಇವತ್ತು ಅಲ್ಲಲ್ಲಿ ಭಜನೆ ನಮಗೆ. ಈಗ ಮಾಲಿಂಗೇಶ್ವರ ದೇವಸ್ಥಾನ, ಇನ್ನು ಅನೇಕ ದೇವಸ್ಥಾನಗಳಿಗೆ ಭಜನೆಗೆ ಹೋಗ್ಲಿಕ್ಕುಂಟು ನಮಗೆ. ಆದ್ದರಿಂದ ಎಲ್ಲರೂ ಇವತ್ತು ಭಾರಿ ಸಂತೋಷದಿಂದ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ವೀಕ್ಷಕರೇ, ಭಜನಾ ಮಂಡಳಿಯ ಸದಸ್ಯರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ಸುಮಂಗಲ ಅಂತ ಹೇಳಿ. ಶಾರದಾ ಕಿಶೋರ್. ನಳಿನಿ. ಅವರು. ಓಕೆ, ಇವತ್ತು ಭಜನೆ ಇತ್ತು ನಿಮ್ಗೆ? ಹೌದು, ಭಜನೆ ಇತ್ತು ಮೇಡಮ್. ಶಿವರಾತ್ರಿಯ ಬಗ್ಗೆ ಒಂದೆರಡು ಹೇಳೋದಾದ್ರೆ? ಶಿವರಾತ್ರಿ ಬಗ್ಗೆ ಹೇಳೋದಾದ್ರೆ ತುಂಬ ಹೇಳಬೇಕಿದೆ. ಇವತ್ತು ಬೆಳಿಗ್ಗೆ ನಮಗೆ ಇಲ್ಲಿ ಪ್ರತಿ ವರ್ಷ ನಾವು ಬರ್ತೇವೆ. ಇವತ್ತೇನೋ ಸ್ವಲ್ಪ ಜಾಸ್ತಿ ಜನ ಸಹ ಇದ್ದರು. ನಮಗೆ ಒಂಥರ ಖುಷಿ. ಶಿವರಾತ್ರಿ ದಿವಸ ನಾವು ನಿನ್ನೆಯಿಂದಲೇ ಮನೆಯೆಲ್ಲ ಸ್ವಚ್ಛತೆ ಮಾಡಿ ಇವತ್ತು ಬೆಳಿಗ್ಗೆ ಪೂಜೆಯಾಗಿ ಇಲ್ಲಿ ದೇವಸ್ಥಾನಕ್ಕೆ ಭಜನೆಗೆ ಬಂದಿರುವಂಥದ್ದು. ನಾವು ಮಹಿಳೆಯರೆಲ್ಲ ಜೊತೆ ಸೇರಿದ್ದೇವೆ. ಒಂದು ಏನು ಇವತ್ತು ರಾತ್ರಿ ಎಲ್ಲ, ಇವತ್ತು ಹಗಲೆಲ್ಲ ಉಪವಾಸ ಇತ್ತು, ರಾತ್ರಿ ಜಾಗರಣೆ. ಅದು ವಿಶೇಷವಾಗಿ ಶಿವನ ಭಜನೆಗಳನ್ನು ಹಾಡ್ತಾ ಏನೋ ಒಂದು ನಮಗೆ ಈ ಕೆಲವು ನೋವುಗಳಿರ್ತದೆ. ಆ ನೋವುಗಳನ್ನೆಲ್ಲ ಇವತ್ತು ಆ ಭಜನೆ ಮೂಲಕ ಅವನಲ್ಲಿ ಮಾತಾಡಿ ಆ ನೋವನ್ನೆಲ್ಲ ಮರೆಸಬೇಕು ಅನ್ನುವಂಥ, ಮತ್ತು ನಾವು ಸಹೋದರಿಯರ ಜೊತೆ ಸೇರಿ ಇವತ್ತು ಜಾಗರಣೆ ಕೂತ್ಕೊಳ್ತೇವೆ. ಅದೊಂದು ವಿಶೇಷವೇ ಇವತ್ತು. ಮತ್ತು ಭಜನೆ ನಮ್ಮದು ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲೂ ಸಹ ಇದೆ. ಇವತ್ತು ಅಲ್ಲಿಗೂ ನಾವು ಹೋಗ್ತಾ ಇದ್ದೇವೆ. ಹೌದು, ಇಲ್ಲಿಂದ ಈವ್ನಿಂಗ್ ಅದು. ಇಲ್ಲಿ ದೇವಸ್ಥಾನದ ಏನಾದರೂ ಸೇವೆಗಳಿದ್ದರೆ ನಾವು ಮಾಡಿಕೊಳ್ತೇವೆ. ಏನಾದರೂ ಬಡಿಸುವಂಥದ್ದು ಏನಾದರೂ ಸೇವೆ ಅವರು ಹೇಳಿದರೆ ನಾವು ಮಾಡ್ತೇವೆ. ಬೆಳಿಗ್ಗೆ ನಾವು ಎಲ್ಲರೂ 10 ಗಂಟೆಗೆ ಇಲ್ಲಿ ಇದ್ದೇವೆ. ಹೌದು,
ಇನ್ನು ರಾತ್ರಿ ಫುಲ್ ನಾವಿಲ್ಲಿದ್ದೇವೆ. ಹೌದು, ಖುಷಿ ಆಯಿತು. ಪ್ರತಿ ವರ್ಷ ಇದು ನಾನು ಹುಟ್ಟಿದ ಮಣ್ಣು ಇದು. ಇಲ್ಲಿಯೇ ಶಿವ ಅಂತ ಹೇಳಿದರೆ ಇದು ಕರೆದ್ರೆ ಕಣ್ಣು ತೆರೆಯುವಂಥ ದೇವರು ಅಂತೇಳಿ ನಮ್ಮದು. ಎಂತೆಯೇ ನೋವಿದ್ರೂ ಸಹ ನಾವು ಇಲ್ಲಿ ನಮ್ಮ ಮಹಾಲಿಂಗೇಶ್ವರ, ನಮ್ಮ ಹತ್ತೂರೊಡೆ, ಅದೇ ನಮ್ಮ ಮನಸ್ಸಿನಲ್ಲಿರುವಂಥದ್ದು. ಥ್ಯಾಂಕ್ ಯು. ಶಿವರಾತ್ರಿ ಎನ್ನುವಂಥ ಭಾರಿ ವಿಶೇಷ ಮಲ್ಪ. ವರ್ಷಂ ಪ್ರತಿ ಶಿವರಾತ್ರಿಗೆ ಯಾಪಲ ವರ್ಷಂ ಪ್ರತಿ ಜಾತ್ರೆಗೆ ಇಂಚ ಜನ ಸೇರಿಡು ಅವೇ ಲೆಕ್ಕನೆ ಸೇರುವೇರು. ಬೊಕ್ಕ ಎಂಕ್ಲು ದುಂಬುಡು ತಿಂಚಿ ಮಲ್ಪ ಬರೋಂದು ಉಪ್ಪು ಏಪಲ ಪುತ್ತೂರು ಮಹಾಲಿಂಗೇಶ್ವರ ಪಂಡ ಎಂಕ್ಲ ಭಾರಿ ಭಯಭಕ್ತಿ ನಂಬುನಂಚಿನ ದೇವಸ್ಥಾನ. ದಿನ ಎಂಕ್ಲು ಬಯ್ಯತ ಪೂಜೆಗೆ ಬರ್ಪಣೆ ಬರ್ಪ ಅಂತೂ ಮಧ್ಯಾಹ್ನ ಪೂಜೆ ಮಧ್ಯಾಹ್ನ ಪೂಜೆಗೆ ಬರ್ಪ ಅಂತೂ ಡೈಲಿಂದೇ ಬರ್ಪ ಅಂದು ಪಣೋಲಿ ಸಾಧಾರಣ ತೊಂಡ ಇಂಕ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವರ ತಾತೆ ಎಡ್ಡೆ ಆತೀನಿ. ಇನಿ ಇಂಕ್ಲಿಗೆ ಭಜನಾ ಕಾರ್ಯಕ್ರಮ ಆಯ್ತಂದ್ರೆ ಅವು ಎಂಕ್ಲಿನ ಮಲ್ಪ ಪ್ರತಿ ಅಂಗರದನಿ ವಜ್ರ ಮಾತಾ ಭಜನಾ ಟೀಮ್ ಉಂಡು ಆಕಳೊಟ್ಟಿಗೆ ಯಾನು ಹಾರ್ಮೋನಿಯಂ ಬುಕ್ಕ ಪದ್ಯ ಹಿಂಗೆ ಭಜನೆ ಪಂಡ ಹಿಂಗೆ ಭಾರಿ ಇಷ್ಟ. ದುಮ್ಮೂರ್ತಿಂಚೆ ದೇವರ ಅಂಜಿ ಭಕ್ತಿ ಅಂಜಿ ಎಲ್ಲಿಯ ಭಕ್ತಿ ಅಂಚ ಭಜನೆ ಪಂಡ ಬುಡ್ಪುಣೇನೆ ಇಜ್ಜಿ ಎಂಚನ ಕಾರ್ಯಕ್ರಮ ಇಪ್ಪುಣೆಂಗೆ ಪಿದಾಯಿ ಬೇತೆ ಬೇತೆ ಕಾರ್ಯಕ್ರಮ ಆಂಡಲ ಐತ ಎಡೇಟ್ ಬತ್ತತಿ ಯಾನು ಭಜನೆ ಪಂಡ ಆಯ್ಕೆ ಬರ್ಪುಣಿ ಇತ್ತೆ ಪೋತು ಯಾನು ಒಂಜಿ ಸುತ್ತು ಬತ್ತೆ ನನ್ನ ಕೆಲವೊಂಜಿ ಸುತ್ತು ಬರೋಡು ಬಂದದುಂಡು. ಬೊಕ್ಕ ಅಂಚೆ ಎಂಗ್ಲು ಎನ್ನ ಬೇರೆ ಬ್ಯಾಂಗ್ಳೂರು ಟ್ರಿಪ್ಪುನು ಎನ್ನ ಒಟ್ಟಿಗೆ ತಬಲ ಬಾರ್ಸಪುನಾರೆ ಅಖಿಲೇಶ್ ಬಂದದ್ದು ಅಂಚ ಇನಿ ಬತ್ತಿತ್ತೇರೆ ಆರೇನು ಬತ್ತೆ ಎಂಗ್ಲ ಭಜನೆಗೆ ಸೇರ್ತಾ ಉಂಡ ತಬಲಾಗೆ ಅಂಚ ಭಜನೆ ಭಾರಿ ಶೋಕಡೆ ಭಜನೆ ಬಂದ. ಧನ್ಯವಾದ ನಿಗಳಿಗೆ. ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ವಸಂತ ಕೆದಿಲಾಯ ಅರ್ಚಕರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಮೊದಲನೇದಾಗಿ ನಿಮಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಕ್ಷೇತ್ರದಲ್ಲಿ ತುಂಬಾ ಜನ ಭಕ್ತರು ಬರ್ತಾ ಇದ್ದಾರೆ, ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಕ್ಷೇತ್ರದ ಬಗ್ಗೆ ಹಾಗೇನೆ ಶಿವರಾತ್ರಿ ಹಬ್ಬದ ಬಗ್ಗೆ. ಹರಯೇ ನಮಃ, ಮಹಾಲಿಂಗೇಶ್ವರಾಯ ನಮಃ. ಪ್ರತಿ ವರ್ಷ ಶಿವರಾತ್ರಿ ದಿವಸ ಅನೇಕ ಭಕ್ತಾಭಿಮಾನಿಗಳು ಬಂದು ಶ್ರೀ ಮಹಾಲಿಂಗೇಶ್ವರನ ದರ್ಶನ ಪಡೆದು ಇಲ್ಲಿ ಆಗತಕ್ಕಂಥ ರುದ್ರಹೋಮ ಹಾಗೆ ಶತರುದ್ರ ಅಭಿಷೇಕದಲ್ಲಿ ಪಾಲ್ಗೊಂಡು ಪುನೀತರಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಶಿವನು ಎಲ್ಲ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥ ಸಾಮರ್ಥ್ಯ ಹಾಗೆ ವಿಶೇಷವಾಗತಕ್ಕಂಥ ಶಕ್ತಿ ಉಳ್ಳಂತಹ ದೇವತೆ. ಸೃಷ್ಟಿ ಸ್ಥಿತಿ ವಿನಾಶ. ಸೃಷ್ಟಿಯನ್ನು ಬ್ರಹ್ಮನು ಮಾಡಿದರೆ ಸ್ಥಿತಿಯನ್ನು ಮಹಾವಿಷ್ಣು ದೇವರು, ಲಯವನ್ನು ಮಾಡತಕ್ಕಂಥ ದೇವರು ಈಶ್ವರ ದೇವರು. ಅಂತಹ ಈಶ್ವರ ದೇವರನ್ನು ನಾವು ಸಂತೋಷಗೊಳಿಸಿದರೆ ಎಲ್ಲ ಕಷ್ಟವನ್ನು ಪರಿಹಾರ ಮಾಡಿ ಆಯುಷ್ಯವನ್ನು ಅಭಿವೃದ್ಧಿಗೊಳಿಸ್ತಾನೆ, ಆರೋಗ್ಯವನ್ನು ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಶಾಸ್ತ್ರ. ಅದೇ ರೀತಿಯಾಗಿ ಭಕ್ತಿ ಶ್ರದ್ಧೆಯಿಂದ ಮಹಾಲಿಂಗೇಶ್ವರನಿಗೆ ಬಂದು ಏಕಬಿಲ್ವಂ ಶಿವಾರ್ಪಣಂ, ಒಂದು ಬಿಲ್ವ ಅರ್ಪಣೆ ಮಾಡಿದರೆ ನಿಶಾಕೆ ಬಿಲ್ವಪತ್ರಿಶ್ಚ ಅಚ್ಛಿದ್ರೈ ಕೋಮಲೇ ಧ್ರುವೇಹಿ ತವ ಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರ ಅರ್ಚಿದ್ರೆ ಮಾಡ್ಸಕ್ಕಂತೆ ಅನೇಕ ಜನ್ಮಾಂತರಲ್ಲಿ ಮಾಡ್ತಕ್ಕಂಥ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಎಂಬುದಾಗಿ ಶಾಸ್ತ್ರ. ಅಂತಹ ಬಿಲ್ವಪತ್ರ ಅರ್ಚನೆಯನ್ನು ಮಾಡಿ ಈಶ್ವರನನ್ನು ಸಂತೋಷಗೊಳಿಸಿದರೆ ಈಶ್ವರನ ಸಂತುಷ್ಟನಾಗ್ತಾನೆ. ಹಾಗೆ ಅಭಿಷೇಕ ಪ್ರಿಯೋ ರುದ್ರ, ಈಶ್ವರ ದೇವರು ಅಭಿಷೇಕದಿಂದ ಸುಪ್ರೀತರಾಗಿ ಎಲ್ಲರ ಮನಸ್ಸೋಭಿಷ್ಟವನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ ಶಾಸ್ತ್ರ. ರುದ್ರಾಭಿಷೇಕ, ಏಕಾದಶ ರುದ್ರ, ಶತರುದ್ರ, ಇದರಿಂದ ಸಂತುಷ್ಟನಾಗಿ ಇಹ ಜನ್ಮಾಂತರಲ್ಲಿ ಮಾಡ್ತಕ್ಕಂಥ ಎಲ್ಲ ಪಾಪವನ್ನು ಶಿವನು ಪರಿಹಾರ ಮಾಡಿ ಯಶಸ್ಸನ್ನು ಕೊಡ್ತಾನೆ, ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಶಾಸ್ತ್ರ. ಅದೇ ರೀತಿಯಾಗಿ ಭಕ್ತಿ ಶ್ರದ್ಧೆಯಿಂದ ಪ್ರತಿ ವರ್ಷ ಆಗತಕ್ಕಂತಹ ಆ ಶತರುದ್ರಾಭಿಷೇಕ, ರುದ್ರಹೋಮ, ಏಕಬಿಲ್ವಂ ಶಿವಾರ್ಪಣಂ, ಅನ್ನದಾನ, ಇದೆಲ್ಲ
ಉತ್ತಮ ರೀತಿಯಲ್ಲಿ ಪ್ರತಿ ವರ್ಷ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಂಧ್ಯಾ ಕಾಲದಲ್ಲಿ ಈಶ್ವರ ದೇವರ ಉತ್ಸವಗಳು ಪ್ರಾರಂಭ ಆಗ್ತದೆ. ಅಂತಹ ಉತ್ಸವ ಸಂದರ್ಭದಲ್ಲಿ ಮಹಾಲಿಂಗೇಶ್ವರನಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ಅಷ್ಟಾವಧಾನ ಸೇವೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಶಸ್ತ್ರಾಸ್ತ್ರ, ಅದೇ ರೀತಿಯಾಗಿ ನೃತ್ಯ ಸೇವೆ, ಸಂಗೀತ ಸೇವೆ, ವಾದ್ಯಪ್ರಿಯ, ಇದೆಲ್ಲ ಸೇವೆಯನ್ನು ಮಹಾಲಿಂಗೇಶ್ವರನು ಸಂತೋಷದಲ್ಲಿ ಸ್ವೀಕಾರ ಮಾಡಿ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಶಾಸ್ತ್ರ. ಅಂತಹ ಶಿವರಾತ್ರಿಯ ಉತ್ತಮ ದಿವಸದಲ್ಲಿ ಎಲ್ಲರೂ ಸೇರಿ ಆ ಮಹಾಲಿಂಗೇಶ್ವರನ ಸೇವೆಯನ್ನು ಅನೇಕ ವರ್ಷದಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಆ ದೇವರು ಸಂತುಷ್ಟರಾಗಿ ಆಗತಕ್ಕಂಥ ಸಕಲ ಕಾರ್ಯದ ಸಂಪೂರ್ಣ ಫಲವನ್ನು ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಅನುಗ್ರಹ ಮಾಡಿ ಆರೋಗ್ಯ, ಹಾಗೆ ಬರತಕ್ಕಂಥ ಕಷ್ಟಗಳು, ನಷ್ಟಗಳು, ಆಪತ್ತುಗಳೆಲ್ಲ ಪರಿಹಾರ ಆಗಿ ಉತ್ತರೋತ್ತರ ಯಶಸ್ಸಾಗಲಿ ಎಂಬುದಾಗಿ ಈ ಶಿವರಾತ್ರಿ ದಿವಸ ವಿಶೇಷವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಹೇಗಿದೆ ಅಂತ ನೋಡಿದ್ರಲ್ಲ. ದೂರದ ಊರುಗಳಿಂದ ಹಾಗೆಯೇ ಪುತ್ತೂರಿನ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಹಾಗೂ ಭಕ್ತಿಯಿಂದ ಶ್ರೀದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಹಾರಾತ್ರಿಯ ಶುಭ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಹಾಗೇನೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿದರೆ ವಿಶೇಷವಾಗಿರುವಂತಹ ದೇವರ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಭಕ್ತರ ನಂಬಿಕೆ. ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಹಾಗೆಯೇ ಕ್ಷೇತ್ರದಲ್ಲಿ ಕೂಡ ಹಾಗೆಯೇ ಯಾಗಗಳು ನಡೀತಾ ಇದೆ. ಇನ್ನು ದೇವಾಲಯದ ಎದುರು ಭಕ್ತರು ಭಕ್ತಿಯಿಂದ ಭಜನೆಯನ್ನ ಕೂಡ ಸಮರ್ಪಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಮಹಾಶಿವರಾತ್ರಿ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ. ತುಂಬಾ ಜನ ಭಕ್ತರು ಬರ್ತಾ ಇದ್ದಾರೆ. ಸಂಜೆ ಕೂಡ ಅಷ್ಟೇ ಶ್ರೀದೇವರಿಗೆ ಅಷ್ಟವಧಾನ ಸೇವೆ ಕೂಡ ನಡೀತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಕೂಡ ನಿರಂತರವಾಗಿ ಭಜನೆ ನಡೆಯುತ್ತೆ. ನಾಳೆ ಬೆಳಗಿನವರೆಗೆ ಭಜನೆ ಇರುತ್ತೆ. ನಾನಾ ತಂಡಗಳಿಂದ ಭಜನೆಗಳು ನಡೀತಾ ಇರುವಂತದ್ದು. ಕ್ಷೇತ್ರದಲ್ಲಿರುವಂತಹ ಸಂಭ್ರಮವನ್ನ ನೀವು ಕೂಡ ನೋಡಿದ್ರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಲೋಕೇಶ್ ಬನ್ನೂರು ಮತ್ತು ಸುಧಾಕರ್ ಪಡೇಲ್ ಜೊತೆ ಸುಮಿತ್ರಾ, ಸುದ್ದಿ ನ್ಯೂಸ್, ಪುತ್ತೂರು.